ಮೂಡಬಿದ್ರಿ ರಾಷ್ಟ್ರೀಯ ಹೆದ್ದಾರಿಯ ನಿರ್ಮಾಣ ಹಂತದಲ್ಲಿರುವ ಕಾಮಗಾರಿಯಿಂದಾಗಿ ರಸ್ತೆಯ ತಡೆಗೋಡೆಯು ಮಗುಚಿ ಬೀಳುವ ಹಂತದಲ್ಲಿದೆ ಎಂದು ಪುತ್ತಿಗೆ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಪುತ್ತಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಯರ್ಪುಂಡು ಬಳಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯು ಸಮರ್ಪಕ ರೀತಿಯಲ್ಲಿ ನಡೆಯುತ್ತಿಲ್ಲ. ಅವೈಜ್ಞಾನಿಕ ಕಾಮಗಾರಿಯ ಪರಿಣಾಮವಾಗಿ 20 ದಿನಗಳ ಹಿಂದೆ ಇದೇ ರಸ್ತೆಯ ನೆಲ್ಲಿಗುಡ್ಡೆಯಲ್ಲೇ ತಡೆಗೋಡೆ ಕುಸಿತಗೊಂಡಿತು. ಇದೀಗ ನಿರಂತರ ಸುರಿಯುತ್ತಿರುವ ಮಳೆಯ ಪರಿಣಾಮ ಗುಡ್ಡದ ಮಣ್ಣು ಚರಿತು ರಸ್ತೆ ಬದಿಯಲ್ಲಿ ನಿರ್ಮಿಸಿರುವ ತಡೆಗೋಡೆಯ ಮೇಲೆ ಒತ್ತಡ ಬಿದ್ದು ತಡೆಗೋಡೆ ಕುಸಿಯುವ ಹಂತದಲ್ಲಿದೆ. ಅನಾಹುತ ಸಂಭವಿಸುವ ಮೊದಲೇ ಸಂಬಂಧಪಟ್ಟ ಅಧಿಕಾರಿಗಳು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡರೆ ಉತ್ತಮ. ಇದಲ್ಲದೆ ಬೆಳ್ಮಣ್ಗೆ ಹೋಗುವ ರಸ್ತೆಯ ಬದಿಯನ್ನ ಕಾಮಗಾರಿ ನಡೆಸುವ ವೇಳೆ ಎತ್ತರ ಮಾಡಿರುವುದರಿಂದ 40 ಮನೆಗಳಿಗೆ ಹೋಗಲು ದಾರಿಯೇ ಇಲ್ಲದಂತಾಗಿದೆ ಎಂದು ಗ್ರಾಮಸ್ಥರಾದ ವಾಸುದೇವ ನಾಯಕ್ ಅವರು ಸಮರ್ಪಕವಾಗಿ ಕಾಮಗಾರಿ ನಡೆಸದಿದ್ದರೆ ಪ್ರತಿಭಟನೆಯನ್ನು ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಕಟ್ಟಡ ಆಗಿಲ್ಲ, ರಸ್ತೆನೂ ಆಗಿಲ್ಲ, ಕಟ್ಟಿದ್ದನ್ನು ಮಗ್ಸಿ ಬಿದ್ದಿದೆ. ಎಲ್ಲಿ ತನಕ ಒಂದು ಕಾಮಗಾರಿ ಇದರಲ್ಲಿ ಒಳ್ಳೇದಾಗುತ್ತಂತ ಅದರಲ್ಲೇ ಗೊತ್ತಾಗುತ್ತೆ. ಯಾವಾಗಲೂ ಇದು ತಡೆಗೋಡೆ ಇಷ್ಟು ಒಂದು 10 ಫೀಟ್ ಎತ್ತರ ತಗೊಳ್ಬೇಕಾದ್ರೆ ಫೌಂಡೇಶನಲ್ಲಿ ಎಷ್ಟು ಅಗಲ ತಗೊಂಡು ಎಷ್ಟು ಎತ್ತರಕ್ಕೆ ಬರುವಾಗ ಸಪುರ ಬರೋದು ಕಾಮಗಾರಿ. ಈಗ ನೋಡಿ, ಈಗ ಹೊಸದಾಗಿ ಪುರ ನೀವು ಇಲ್ಲಿ ನೋಡ್ತಿದ್ದೀರ ಕಾಮಗಾರಿ ಮಾಡಿದನ್ನ ನೋಡಿ, 3 ಫೀಟ್ ಅಗಲಕ್ಕೆ ಇದು ಮಾಡಿಬಿಟ್ಟು ಅಗಲ ಇದಿದೆ ಮಣ್ಣು ತುಂಬಿಸೋಕ್ಕೆ. ಇದು ಜೋರು ಮಳೆ ಬಂದರೆ ಇದೂ ಅದೇ ಥರ ಮಗುಚಿ ಬೀಳುವಂಥ ಕೆಲಸ. ಇದು ಯಾರ್ದು ದುಡ್ಡು? ಒಂದು ಮಾಡಿದೊಂದು ಸಾರ್ಥಕ ಆಗಬೇಕು. ಕಂಪನಿಯವ್ರು ಕಾಂಟ್ರಾಕ್ಟ್ ತಗೊಳ್ತಾರೆ, ಅವ್ರು ಸಬ್ ಕಾಂಟ್ರಾಕ್ಟ್ ಕೊಡ್ತಾರೆ. ನೋಡಿ ಈ ಥರ ಅವಸ್ಥೆ. ಅದಲ್ಲದೆ ನೋಡಿ, ಅಲ್ಲಿ ಒಂದು ಪುತ್ತಿಗೆ ನಮ್ಮ ಗ್ರಾಮ 40 ಮನೆವಾಸಿಗಳಿದ್ದಾರೆ, ನಿವಾಸಿಗಳು. ಅವರಿಗೆ ತೊಂದರೆ ಬಂದು ಪಂಚಾಯತಿಗೆ ಬಂದು PDO ಹತ್ರ ಗಲಾಟೆ ಮಾಡೋದು, ರಸ್ತೆ ಇದು ಮಾಡಿರ್ತಾರೆ. ಇವರ ಕೆಲಸ ಮಾಡಿ ಇವರು ಹೋಗ್ತಾರೆ, ಮತ್ತು ನಾವು ಇವರನ್ನು ಹುಡುಕೋದು ಇಲ್ಲಿ. 40 ಮನೆಗೆ ನೋಡಿ ಎಷ್ಟು ಹೈಟ್ ಮಾಡಿ ನೋಡಿದ್ದೀರಿ ನೀವೀಗ. ಅವ್ರು ಹೇಗೆ ಅವರು ವೆಹಿಕಲ್ ತಗೊಂಡು ರಸ್ತೆ ಇದೆ ಅಲ್ಲಿ, ಆ ರಸ್ತೆನೇ ಬಂದ್ ಮಾಡಿಬಿಟ್ಟಿದ್ದಾರೆ. ಈಗ ಹೇಳಿದರೆ ಅದ್ದ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ, ಕನ್ನಡ ಮಾತಾಡೋದಿಲ್ಲ. ಹೇಳಿದರೆ ನಾವು ಪುನಃ ಅವರಿಗೆ ನಾವು ಅವರಿಗೆ ಹೇಳ್ತೇವೆ ಅಂತ ಅವರು ನಮಗೆ ಸಮಾಧಾನ ಮಾಡ್ತಾರೆ. ಬೆಳಿಗ್ಗೆಯಿಂದ ನಮ್ಗೆ ಇದೇ ಕೆಲಸ ಆಗಿದೆ.